ಇತರ ಗಣ್ಯರು ವೇದಿಕೆಗೆ ಬರಲಿಕ್ಕಿದ್ದಾರೆ. ನಾವೆಲ್ಲ ಜವಾಬ್ದಾರಿ ಕೆಲಸವಾಗಿ ಬೆಳವಣಿಗೆಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ನಾವು ನೆರವೇರಿಸಲಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಹೊಸ ರೀತಿಯ ಚೈತನ್ಯವನ್ನು ತರುವಲ್ಲಿ ಈ ಕ್ರೀಡೆ ಬಹಳಷ್ಟು ಮಹತ್ವಪೂರ್ಣವಾಗಿದೆ. ಅಧ್ಯಕ್ಷರು ಕೋಟೆಪುರ ಜುಮ್ಮಾ ಮಸೀದಿಯ ಈಗ ಪಥ ಸಂಚಲನದ ಉದ್ಘಾಟನೆಯ ಹಸಿರು ನಿಶಾನೆಯನ್ನ ಉಳ್ಳಾಲ ಕೋಟೆಪುರ ಜುಮ್ಮಾ ಮಸೀದಿ ಅಧ್ಯಕ್ಷರು ಜನಾಬ್ ಅವರನ್ನ ಸ್ವಾಗತಿಸಲಿದ್ದಾರೆ. ಧ್ವಜವಂದನೆ ಮೂಲಕ ಸೋಮೇಶ್ವರ ನಗರಸಭೆ ಕಾರ್ಯಕ್ರಮ ಮನರಂಜನೆಯನ್ನು ನೀಡುವಂತಹದ್ದು. ಇದರ ತಂಡ ಬ್ಲೂ ಫ್ಲಾಗ್ ಹಿಡ್ಕೊಂಡುಕೊಂಡು ವೇದಿಕೆಗೆ ಬರ್ತಾ ಇದೆ. ಬಹಳಷ್ಟು ಸುಂದರವಾದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಈ ಬೆಳಗಿನ ಈ ಶುಭೋದಯದ ಈ ಸಮಾರಂಭ ಕೂಡ ಬಹಳಷ್ಟು ಸುಂದರವಾಗಿ ಈ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಎಲ್ಲ ಗಣ್ಯರು ಕೂಡ ಬಹಳ المستقيم صراط الذين أنعمت عليهم غير المغضوب عليهم ولا الضالين. اللهم رب الصلاة والسر رب زد المهم وموكلا وضوء حفظا وإيمانا كاملا رب ضمن بالخير والشر जाते जय हे कर्नाटक माते जय भारत जननीय तनु जाते जय हे कर्नाटक माते जय सुंदर नदिवनगल नाडे जय हे रस ऋषिगल बीडे जय भारत जननीय तनु जाते जय हे कर्नाटक माते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸ
जय हे कर्नाटक माते जय भारत जननीय तनु जाते जय हे कर्नाटक माते ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಕಂಪಲ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮ ನಂದ ಕವೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಲರಾಳಿದ ನಾಡೆ ಡಂಕನ ಜಗನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಲ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಜ್ಞಾನ ಜನಗಣ ಹೋಳುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ. ಆತ್ಮೀಯ ಬಂಧುಗಳೇ, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಡೆಯತಕ್ಕಂಥ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಉಳ್ಳಾಳ ಇಲ್ಲಿ ವರ್ಷ ಪ್ರತಿ ನಡೆಸಿಕೊಂಡು ಬರತಕ್ಕಂತಹ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಇದೀಗ ಅತಿಥಿಯವರ ಆಗಮನದಿಂದ ಯಶಸ್ವಿಯಾಗಿದ್ದಾಗಲೇ ಪಥಸಂಚಲನ ಮತ್ತು ಧ್ವಜವಂದನೆ ಕಾರ್ಯಕ್ರಮ ನಿರ್ವಹಿಸಲಾಗಿದೆ. ಸಂಪ್ರದಾಯದಂತೆ ಸ್ವಾಗತ ಕಾರ್ಯಕ್ರಮ ಇದೆ. ಬಹುಶಃ ನಮಗೆಲ್ಲ ಸಂತೋಷ, ಯಾಕೆಂದರೆ ನಮ್ಮೆಲ್ಲ ಸಹಕರಿಸಿದವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಆದ್ದರಿಂದ ಅವರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಋಣ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮೊದಲಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಂತ ನಮ್ಮ ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಗೌರವಾನ್ವಿತ ಅಬ್ದುಲ್ ರಶೀದ್ ಅವರು ಬರಬೇಕಿತ್ತು. ಅನಿವಾರ್ಯ ಕಾರಣದವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಉಪಾಧ್ಯಕ್ಷರು ಗೌರವಾನ್ವಿತ ಹಾಜಿ ಇಬ್ರಾಹಿಂ ರವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಶಿಕ್ಷಣ ಸಂಸ್ಥೆ, ಅದರಲ್ಲೂ ಕನ್ನಡ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಳಿದು ಹೋಗುತ್ತಿರುವ ಅಂಚಿನಲ್ಲಿರುವಂತಹ ಇವತ್ತಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಕೂಡ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಆಗದ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕಿದ್ರೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪವಾಡ ನಡೆದಿರಬೇಕು. ಪವಾಡ ಇಲ್ಲದಿದ್ದರೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಸರ್ಕಾರ ಎಷ್ಟು ಪ್ರಯತ್ನ ಪಡಿದರೂ ಕೂಡ ಇವತ್ತು ಸಾಧ್ಯವಾಗ್ತಾ ಇಲ್ಲ. ಅದು ಯಾಕೆಂದ್ರೆ ಆಗುದಿಲ್ಲ, ಒಂದು ಪವಾಡ ಆಗಬೇಕಲ್ಲ. ಆ ರೀತಿಯ ಪವಾಡ ಮಾಡಿದಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಮ್ಯಾಂಗ್ಳೂರ್ ಮೆರೀನ್ ಪ್ರೊಡಕ್ಷನ್ ಮಾಲಕರು, ಫಿಶ್ ಮಿಲ್ ಆಯಿಲ್ಸ್ ನ ಅಧ್ಯಕ್ಷರಾದ ಎಚ್ ಕೆ ಖಾದರ್ ಅವರು ಇರುವವರೆಗೆ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇವರು ಈ ಶಾಲೆಯನ್ನು ಒಂದು ಪೋಷಕರಾಗಿ ಉಳಿಸಿಕೊಳ್ಳುವಂತ ಒಂದು ನಿಯತ್ತನ್ನು ಮಾಡಿಕೊಂಡಿದ್ದಾರೆ. ಆದ್ರಿಂದಲೇ ಇವತ್ತು ಈ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಬೇಕಾದ ಬಸ್ಸಿನ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಪೂರ್ತಿಯಾದ ಬಹುಮಾನದ ಎಲ್ಲ ವೆಚ್ಚವನ್ನು ವರ್ಷ ಪ್ರತಿ ಭರಿಸುವಾಗಿ ಈ ಸಂಸ್ಥೆ ಭರಿಸಿದ್ದಾರೆ. ಅದರಲ್ಲಿ ಏನು ಮಾತಿಲ್ಲ, ಹೇಳಿದ್ರೆ ಮಾತ್ರ ಆಯ್ತು. ಏನಿಗೆ ದೊಡ್ಡ ಮನವಿ ಕೊಡುವಂತ ಪ್ರಶ್ನೆ ಇಲ್ಲ. ಯಾರನ್ನು ಕಳಿಸಿದ್ರು ಕೂಡ ಈ ಸಂಸ್ಥೆಯ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಈ ಕೆಲಸವನ್ನು ಮಾಡುವುದು. ಆದ್ದರಿಂದ ಯಾಕೆಂದ್ರೆ ಅದರಲ್ಲೊಂದು ಸಂಬಂಧ ಇದೆ. ಅವರು ಇದೇ ಊರಿನವರು ಮತ್ತು ಈ ಸಂಸ್ಥೆಯನ್ನು ಸ್ಥಾಪಿಸಿದವರು ದೊಡ್ಡಪ್ಪರವರು ದಿವಂಗತ ಇಬ್ರಾಹಿಂ ಹಾಜಿರು.
ಅವರ ಒಂದು ನೆನಪು ಮತ್ತು ಈ ಕನ್ನಡ ಮಾಧ್ಯಮ ಶಾಲೆಯ ವ್ಯಾಮೋಹ ಮತ್ತು ಅವರ ಪೋಷಕರು ಆಗಿದ್ದ ನೆಲೆಯಲ್ಲಿ ಈ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಆದ್ದರಿಂದ ಅವರಿಗೆ ದೇವರು ದೀರ್ಘಾಯುಷು ಆರೋಗ್ಯವನ್ನು ಕೊಡಲಿ, ಇನ್ನೂ ಅವರ ಸಂಪತ್ತನ್ನು ಅಧಿಕಗೊಳಿಸಲಿ, ನಮ್ಮ ಈ ಕನ್ನಡ ಮಾಧ್ಯಮವನ್ನು ಹುರಿದುಂಬಿಸುವಂತ ಕಾಯಕವನ್ನು ಅವರು ಕೈಬಿಡದೆ ನಿರಂತರವಾಗಿ ಘೋಷಿಸಲೆಂದು ಹಾರೈಸುತ್ತಾ ಅವರಿಗೆ ತಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒತ್ತಾಯದಲ್ಲಿ ಕರ್ಕೊಂಡು ಬಂದಂತವರು ಅಂತ ಹೇಳಿದ್ರೆ ನಮ್ಮವರೇ ಆದಂತ ವಾಣಿ ವಿ ಆಳ್ವರು, ಉಳ್ಳಾಣ ನಗರಸಭೆ ಆಯುಕ್ತರಾಗಿ ಇದೀಗ ನಮ್ಮ ಪಕ್ಕದ ಊರಿಗೆ ಸೋಮೇಶ್ವರಕ್ಕೆ ಹೋಗಿ ನಾನು ಇನ್ನೂ ನಿಮ್ಮ ಕಾರ್ಯಕ್ರಮಕ್ಕೆ ಬರುವುದು ಆಗಿದ್ದದ ಅಂತ ಕೇಳುವಂತ ಒಂದು ಪ್ರಶ್ನೆ. ಆದರೆ ಇವರು ಸೋಮೇಶ್ವರಕ್ಕೆ ಹತ್ತಿರದಲ್ಲಿದ್ದಾರೆ. ಇನ್ನು ಸೋಮೇಶ್ವರಾಗಿ ಪಂಜಾಬಿ ಹೋದ್ರು ಕೂಡ ವಾಣಿ ವಿ ಆಳ್ವರವರ ನಗುಮುಖದ ಆ ಒಂದು ರೀತಿಯ ಒಂದು ಪ್ರೀತಿಯ ಸ್ವಾಗತಗಳು ನಮಗೆ ಯಾವಾಗಲೂ ಕೂಡ ಪುರಸಭೆಗೆ ಹೋದಾಗ ಸಿಕ್ಕಿದ ನೆನಪುಗಳು ಸದಾ ಮಾಸಿ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ತಾವುಗಳು ಖಂಡಿತ ಬರಬೇಕು. ನೀವು ಬಾರದಿದ್ದರೆ ನಮ್ಮ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಕಳಪೆ ಆಗ್ತದೆ. ಆದ್ದರಿಂದ ಎಷ್ಟೇ ಒತ್ತಡ ಇದ್ರು ನೀವು ಸಮೀಪದ ಸೋಮೇಶ್ವರ ಆಗಿದ್ರು ಕೂಡ ನಿಮ್ಮನ್ನು ನಾವು ಒಂದ್ಸಲ ಕಾಣಬೇಕು ಅಂತ ಹೇಳಿಕೊಂಡು ಕೇಳಿದಕ್ಕೆ ಬಹಳ ನಮ್ಮ ಒತ್ತಾಯಕ್ಕೆ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಅವರು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಧ್ವಜವಂದನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಸ್ಪೆಷಲ್ ಕ್ಲಾಸ್. ಇನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಟೆಪುರ ಜುಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರು ಹಿರಿಯ ಉತ್ಸಾಹಿಯಾದಂಥ ಅಬ್ಬಾಸ್ ರವರಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಇಲ್ಲಿ ಪೂರ್ಣ ಸಹಕಾರವನ್ನು ಕೊಡುವಂಥವರು. ಅದೇ ರೀತಿಯಲ್ಲಿ ಈ ಅನುದಾನಿತ ಶಾಲೆ, ಈ ಕನ್ನಡ ಮಾಧ್ಯಮ ಶಾಲೆ ಜೊತೆಯಲ್ಲಿ ಈಗ ಇಂಗ್ಲಿಷ್ ಅನ್ನು ಸ್ವಲ್ಪ ಹಾಕೊಂಡು ಮಕ್ಕಳಿಗೆ ಸ್ವಲ್ಪ ಏನಾದರೂ ಇಲ್ಲಿ ಈ ಶಾಲೆ ಒಂದು ಉಳಿಯುವಂತ ಕೆಲಸಕ್ಕೆ ಆಗಬೇಕೆಂಬ ನೆಲೆಯಲ್ಲಿ ಅವರು ಮುನ್ನುಗ್ಗುತ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಕೈಗೊಡ್ತಾ ಇದ್ದಾರೆ. ನಿನ್ನೆ ದಿವಸ ಇನ್ನೆಲ್ಲ ಕಾರ್ಯಕ್ರಮಕ್ಕೆ ಸಹ ಅದೇ ರೀತಿಯಲ್ಲಿ ಸಹಕರಿಸಿದ್ದಾರೆ. ಯಾವತ್ತೂ ನಾವು ಏನು ಸಹಕಾರ ಇಲ್ಲ ಅಂತ ಹೇಳುವಂತ ಮನುಷ್ಯ ಅವರಲ್ಲ. ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ. ನಮ್ಮ ಅಸುಲ್ ನಿಶಾಂತ್ ಅವರು ಈ ಪಥಸಂಚಲನಕ್ಕೆ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ಪೆಷಲ್ ಕ್ಲಾಸ್. ಇವತ್ತಿನ ಕಾರ್ಯಕ್ರಮದ ಧ್ವಜಾರೋಹಣ ಮಾಡುವವರು ಕೇಂದ್ರ ಜುಮಾ ಮಸೀದಿಯ ಗೌರವಾನ್ವಿತ ಸದಸ್ಯರು, ಕೋಡಿ ಜುಮಾ ಮಸೀದಿಯ ಅಧ್ಯಕ್ಷರು ಆದಂತಹ ನನ್ನ ಆತ್ಮೀಯ ಮಿತ್ರ ಅಬ್ದುಲ್ ಹಮೀದ್ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಸ್ಪೆಷಲ್ ಕ್ಲಾಸ್. ಇನ್ನು ಇವತ್ತಿನ ಕ್ರೀಡಾ ಜ್ಯೋತಿಯೊಂದಿಗೆ ಮಕ್ಕಳಿಗೆ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವಂತವರು ನಮ್ಮ ಶಿಕ್ಷಣ ಇಲಾಖೆಯ ಎಜುಕೇಶನ್ ಕೋಆರ್ಡಿನೇಟರ್ ಆದಂತ ಶ್ರೀಮತಿ ಜ್ಯೋತಿ ಅವರಿದ್ದಾರೆ. ಬಿಯೂರವರು ಇವತ್ತು ಸಾಮಾನ್ಯ ಸಭೆಯಲ್ಲಿ ತುರ್ತಾಗಿ ಅರ್ಜೆಂಟ್ ಆಗಿ ಅದನ್ನು ಭಾಗವಹಿಸಲೇಬೇಕಾದ್ದರಿಂದ ಇವತ್ತು ನಮಗೆ ನಮ್ಮ ಶಿಕ್ಷಣ ಇಲಾಖೆಯ ಒಬ್ಬ ಅಧಿಕಾರಿ ಜ್ಯೋತಿ ಮೇಡಮ್ ಅವರು ಸಿಕ್ಕಿದ್ದಾರೆ. ಅವರು ಕೇಳಿಕೊಂಡ ಮೇರೆಗೆ ತಪ್ಪ ಸಮಯಕ್ಕೆ 9:30 ಗಂಟೆಗೆ ಸರಿಯಾಗಿ ಜ್ಯೋತಿ ಮೇಡಮ್ ಇಲ್ಲಿದ್ದಾರೆ. ಮಾಡಬೇಕೆಂದು ಶಿಕ್ಷಣ ಇಲಾಖೆಯಿಂದ ಆದೇಶವಾಗಿದೆ. ಸಂವಿಧಾನ ದಿನವನ್ನು ಘೋಷಿಸುವಂತಹ ದಿವಸ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶ ಪ್ರಜಾಪ್ರಭುತ್ವ ಇದೆ. ಅದು ಒಂದು ಸಂವಿಧಾನದ ಮೇಲೆ ನಿಂತುಕೊಂಡಿದೆ. ಇವತ್ತು ಯಾರೇ ಇಲ್ಲಿ ಆಡಳಿತ ನಡೆಸಿ ಕೂಡ ಯಾವುದನ್ನು ಬಿಟ್ಟು ಹೋಗ್ಲಿಕ್ಕೆ ಸಂವಿಧಾನವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಸಂವಿಧಾನ ಒಂದು ಜಾತ್ಯತೀತವಾದಂತಹ ಪ್ರಜಾಪ್ರಭುತ್ವವಾದ ಸಮಾಜವಾದಿಯಾದಂತಹ ಒಂದು ರಾಜ್ಯ ನಮ್ಮಲ್ಲಿದೆ. ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಇವತ್ತು ಅದು ನಮ್ಮ ಬೈಬಲ್ ಇದ್ದ ಹಾಗೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಮಾಡಲಿಕ್ಕೆ 2 ವರ್ಷ 11 ತಿಂಗಳು 17 ದಿವಸವನ್ನು ತಗೊಂಡಿದ್ದಾರೆ. ಇಂಥ ಒಂದು ಸಂವಿಧಾನವು 1946ರಲ್ಲಿ ರಚನಾ ಸಮಿತಿಗೆ ಬಂದು 1949 ನವೆಂಬರ್ 26ರಂದು ಅದು ಅಧಿವೇಶನಕ್ಕೆ ಬಂದು ಸಂಸತ್ತಿನಲ್ಲಿ ಮಂಜೂರಾದ ದಿವಸ ಇದು. ನವೆಂಬರ್ 26 ಸಂಸತ್ತಿನಲ್ಲಿ ಸ್ವೀಕರಿಸಿದ ದಿನ. ಪ್ರಜಾಪ್ರಭುತ್ವ ಎಂದು 1950 ಘೋಷಣೆ ಮಾಡಿದ್ರು ಕೂಡ ಸಂಸತ್ತಿನಲ್ಲಿ ನವೆಂಬರ್ 26 ದಿವಸ ಅದನ್ನು ನವೆಂಬರ್ 26 1949ರಲ್ಲಿ ಅದನ್ನು ಸ್ವೀಕರಿಸಿದೆ. ಆದ್ದರಿಂದ ಇವತ್ತು ಅದನ್ನು ಉದ್ದೇಶಿಸಿ ನಾವೆಲ್ಲರೂ ಕೂಡ ಯಾರು ಏನೇ ಆದರೂ ಕೂಡ ಸಂವಿಧಾನವನ್ನು ಬಿಟ್ಟು ಹೋಗುವಾಗಿಲ್ಲ. ಆದ್ದರಿಂದ ಈ ಸಂವಿಧಾನವನ್ನು ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಒಂದು ನಾವು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಎಲ್ಲರೂ ಸಹ ಅತಿಥಿಗಳು ನಾವೆಲ್ಲ ಸೇರಿ ಇವತ್ತು ಆ ಪ್ರತಿಜ್ಞೆಯನ್ನು ಮಾಡೋಣ. ಅಟೆನ್ಷನ್. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಅದರನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಈ ಒಂದು ಕ್ರೀಡಾ ಈ ಒಂದು ಧ್ವಜವನ್ನು ಹಾರಿಸಬೇಕು. ಹಾಗೆ ಅಟೆನ್ಷನ್ ಸ್ಯಾಂಡೀಸ್ ಸ್ಕೂಲ್ ಅಟೆನ್ಷನ್. ಜನರಲ್ ಸೆಲ್ಯೂಟ್.
ಆರ್ಡರ್, ಸ್ಪೆಷಲ್ ಕ್ಲಾಸ್. ಕತ್ತಲೆಯನ್ನ ದೂರೀಕರಿಸಿ ಬೆಳಕನ್ನ ನೀಡುವಲ್ಲಿ ಬಹಳಷ್ಟು ಮಹತ್ವಪೂರ್ಣ. ವಿದ್ಯಾರ್ಥಿ ಜ್ಯೋತಿ ಮೇಡಮ್ ಸ್ವೀಕರಿಸಬೇಕಾಗಿ ವಿನಂತಿ. ಕ್ರೀಡಾ ಜ್ಯೋತಿಯ ಆಗಮನವನ್ನ ಇಪ್ಪತ್ತನೇ ಸಾಲಿನ ಟಿಪ್ಪು ಸುಲ್ತಾನ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. HK ಖಾದರ್ ಮಂಗಳೂರು ಮೈನ್ ಪ್ರಾಡಕ್ಟ್ ಇವರು ತಮ್ಮ ಅಮೃತ ಹಸ್ತದ ಮೂಲಕ ಬಿಳಿ ಬಣ್ಣದ ಶ್ವೇತ ಬಣ್ಣದ ಈ ಒಂದು ಸುಂದರವಾದ ಪಕ್ಷಿಯನ್ನ ಬಾನಂಗಲದ ಎತ್ತರಕ್ಕೆ ಆರಾಧಿಸುವ ಮೂಲಕ ಚಾಲನೆ ನೀಡ್ತಾ ಇದ್ದಾರೆ. ಸ್ಕೂಲ್ ಅಟೆನ್ಷನ್. ಸುಮಾರು 3 ವರ್ಷಗಳ ಕಾಲ ಅತ್ಯುತ್ತಮವಾಗಿ ರಾಣಿ ಅಬ್ಬಕ್ಕನ ಊರಿನಲ್ಲಿ ಅಬ್ಬಕ್ಕನ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಒತ್ತಡಗಳಿಗೂ ಮಣಿಯದೆ ಹಸನ್ಮುಖಿಯ ಉತ್ತರ. ಸಮಸ್ಯೆ ಬಂದಾಗ ಒತ್ತಡ ಬಂದಾಗ ಟೆನ್ಷನ್ ಇಲ್ಲ, ಹಸನ್ಮುಖದಾಗಿ ಒತ್ತಡನೆಲ್ಲ ಮಾಯ. ಈ ಸಂದೇಶವನ್ನು ಅವರು ಇನ್ನೊಬ್ಬರಿಗೆ ಕೊಡುವುದರ ಮೂಲಕ ಅದನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಉಳ್ಳಾಳದಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಉಳ್ಳಾಳವನ್ನು ಗುರುತಿಸುವಂತ ಕೆಲಸ ಮಾಡಿದ್ದಾರೆ ವಾಣಿ ವಿ ಆಳ್ವರು. ಸ್ವಚ್ಛತೆಯ ಬಗ್ಗೆ ಆದ್ಯತೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಉಳ್ಳಾಳ ನಗರಸಭೆಗೆ 4ನೇ ಸ್ಥಾನ ಸಿಗಬೇಕಿದ್ದರೆ ಆಲೋಚನೆ ಮಾಡಬೇಕು ಅವರ ಪರಿಶ್ರಮ ಅದು ಎಷ್ಟಿದೆ ಅಂತ ತಿಳ್ಕೊಂಡು. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉಳ್ಳಾಳ ನಗರ ಪಂಚಾಯತ್ಗೆ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇದೆಲ್ಲ ಅವರು ಜನಾನುರಾಗಿ ಆಡಿಕೊಂಡು ಅಧಿಕಾರಿಯಾಗಿದ್ದರೆ ಆಗುವುದಿಲ್ಲ. ಎಲ್ಲ ಶಿಕ್ಷಣ ಸಂಸ್ಥೆಗೆ ಹೋಗಿದ್ದಾರೆ. ನನ್ನ ಶಾಲೆಗೆ ಮಾತ್ರ ಅಲ್ಲ, ಎಲ್ಲ ಶಾಲೆಗೆ ಹೋಗಿ ಎಲ್ಲ ಅಧ್ಯಾಪಕರ ಎಲ್ಲ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ, ಜನಾನುರಾಗಿ ಆಗಿದ್ದಾರೆ, ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಇದೀಗ ನಮಗೆ ಸಂತೋಷ ಅಂದರೆ ಪಕ್ಕದಲ್ಲೇ ಸೋಮೇಶ್ವರದಲ್ಲಿದ್ದಾರೆ. ಏನಾದರೂ ಸಮಸ್ಯೆ ಬಂದಾಗ ಮೊನ್ನೊಂದು ಸಮಸ್ಯೆ ಆಯಿತು ನನಗೆ, ಮೇಡಮ್ ಹೋಗಿ ಆಯ್ತು ನೀವು ಇಲ್ಲಿಗೆ ಕೂಡಲೇ ಅವರು ಸ್ಪಂದಿಸಿದ್ದಾರೆ. ನನಗೆ ಇಂಥ ಒಂದು ಅಧಿಕಾರಿಗಳಿದ್ದಾಗ ಖಂಡಿತವಾಗಿಯೂ ಕೂಡ ಒಂದು ಸಂತೋಷ ಅನಿಸ್ತದೆ. ನಮ್ಮ ಸಂಸ್ಥೆಗೆ ಅನೇಕ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿದ್ದಾರೆ. ಇವತ್ತು ಅನೇಕ ಸಂಸ್ಥೆ ಲಯನ್ಸ್ ಅಂತ ಮೊದಲಾದ ಸಂಘ ಸಂಸ್ಥೆಯಲ್ಲಿ ಇದ್ದುಕೊಂಡು ಉತ್ತಮ ಸೇವೆಯನ್ನು ಅವರ ಈ ಅಧಿಕಾರ ಜೊತೆಯಲ್ಲಿ ಇದ್ದುಕೊಂಡು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಮ್ಮ ಶಾಲೆಗೆ ಇವತ್ತು ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ವಾತಾವರಣಕ್ಕೆ ಪ್ರಥಮ ಸ್ಥಾನ ಬಂದಿದ್ದರೆ ಅದು ಅವರ ಪ್ರೇರಣೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಅವರ ಪ್ರೇರಣೆಯಿಂದ ಇವತ್ತು ಬರಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ನಾವು ಅವರನ್ನು ಪ್ರೀತಿ ಪೂರ್ವಕವಾಗಿ ವಿದಾಯವನ್ನು ಕೊಡ್ತಾ ಇದ್ದೇವೆ. ಸದ್ದುಗದ್ದಲೆ ಇಲ್ಲದೆ ವರ್ಗಾವಣೆ ಹೊಂದವರು ಶ್ರೀಮತಿ ನಳಿನಿಯವರು. ಶ್ರೀಮತಿ ನಳಿನಿಯವರನ್ನು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ನಳಿನಿ ಮೇಡಮ್ ಅವರು 3 ವರ್ಷಕ್ಕೂ ಹೆಚ್ಚಿನ ಕಾಲದಲ್ಲಿ ಉಳ್ಳಾಳದ
CRP ಆಗಿದ್ದುಕೊಂಡು ಉತ್ತಮ ಸೇವೆಯನ್ನು ಮಾಡಿದಂಥ ಒಬ್ಬ ಪ್ರಾಮಾಣಿಕವಾದ ಇಲಾಖೆಯ ಒಂದು ದಕ್ಷ ಅಧಿಕಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲೂ ಕೂಡ CRP ಆಗಿ ಅವರು ನಮ್ಮ ಮೇಲೆ ಒತ್ತಡ ಹೇರಲಿಲ್ಲ. ಇಲಾಖೆಯ ಎಲ್ಲ ಸಂದೇಶವನ್ನು ಬಹಳ ಪ್ರೀತಿಪೂರ್ವಕವಾಗಿ ನಮ್ಮಲ್ಲಿ ಅವರು ಸಲ್ಲಿಸಿ ಅದನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ನಮಗೆ ಯಾವುದೇ 3 ವರ್ಷದಲ್ಲಿ ಆ CRPಗಳಿಂದ ಯಾವುದೇ ರೀತಿಯ ಒತ್ತಡಗಳು ಬಾರದ ರೀತಿಯಲ್ಲಿ ನಮ್ಮ ಡೈಸ್ ಆಗಲಿ, ಕಾರಂಜಿ ಉತ್ಸವ ಆಗಲಿ, ಪ್ರತಿಭಾ ಉತ್ಸವ ಆಗಲಿ, ಎಲ್ಲ ಕ್ರೀಡೋತ್ಸವ ಆಗಲಿ, ಎಲ್ಲ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವರು ಶ್ರೀಮತಿ ನಳಿಯವರು. ಇದೀಗ ನಲಿಕಲಿಯ ಬಗ್ಗೆ ರಾಜ್ಯ ಮಟ್ಟದ ತರಬೇತಿಯನ್ನು ಪಡೆದುಕೊಂಡು ತರಬೇತಿ ನೀಡುವಂತಹ ಒಬ್ಬ ಉತ್ತಮ ತರಬೇತುದಾರರು ಕೂಡ ಆಗಿದ್ದಾರೆ. ಅವರಿಗೆ ಸನ್ಮಾನ ಅಲ್ಲ, ಆದರೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗೆ ಸನ್ಮಾನ ಮಾಡ್ತಾ ಇಲ್ಲ ನಾವು. ನೀವು ನಮ್ಮ ದೇಶದ ಪ್ರಯುಕ್ತವಾಗಿ ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಆ ರೀತಿಯಲ್ಲಿ ಸ್ಕೌಟ್ ಅನ್ನು ಬೆಳೆಸಿಕೊಂಡು ಒಂದು ಉತ್ತಮ ಪಾರಿತೋಷಕವನ್ನು ತಗೊಂಡು ಬಂದಿದ್ದೀರಿ. ಅನೇಕ ರೀತಿಯಲ್ಲಿ ದಿವಸದ 24 ಗಂಟೆಯಲ್ಲಿ ಕೂಡ ಅವರು ಸೇವೆ ನಿರತರಾಗಿದ್ದುಕೊಂಡು ನಿವೃತ್ತಿಯನ್ನು ಪಡೆದು ಕೂಡ ಇವತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇನ್ನು ಅನೇಕ ರೀತಿಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ ನನ್ನ ಆತ್ಮಮಿತ್ರ VM ಕುಂಬೆ. ಆದ್ದರಿಂದ ಅವರಿಗೆ ನಾವು ಪ್ರೀತಿಪೂರ್ವಕವಾದಂತಹ ಅಭಿನಂದನೆ. ಅಭಿನಂದನೆಗಳಿಗೆ ಚಾಂದ್ರ ಪ್ರಶ್ನ ಉಪಾಧ್ಯಕ್ಷರು ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮದ ಬಗ್ಗೆ ಪೂರ್ಣ ಸಹಕಾರವನ್ನು ನೀಡಿದಂಥವರು HK ಖಾದರ್ ಅವರು. ಅವರಿಗೆ ತಾವು ಬೇರೆ ಏನು ಮಾಡೋದು ಬೇಡ, ನಮ್ಮೊಂದು ನೆನಪಿನ ಕಾಣಿಕೆಯನ್ನು ಸ್ಮರಣಿಕೆಯನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ. ಅವರ ಸನ್ಮಾನವನ್ನು ಸ್ವೀಕರಿಸಲಿಲ್ಲ, ಯಾಕೆಂದರೆ ಅದೆಲ್ಲ ಅವರಿಗೆ ಅಷ್ಟು ಇಷ್ಟ. ಈ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ನೀವು ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ನಿಮಗೆ ಇನ್ನು ಮುಂದೆ ಕೂಡ ಅನುಗ್ರಹಿಸಲಿ ಎಂದು ನಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಎಲ್ಲ 19-20ನೇ ಸಾಲಿನ ಈ ಕ್ರೀಡೋತ್ಸವ ಸಮಾರಂಭದಲ್ಲಿ ಒಳಾಂಗಣ ಸ್ಪರ್ಧೆಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರ್ತಾರೆ. ಅವರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಪ್ರಥಮವಾಗಿ ಹೂ ಜೋಡಣೆ ಫಸ್ಟ್ ಪ್ರೈಸ್ ಅಶ್ವಿತಾ ಮತ್ತು ಬಳಗ ವೈಟ್ ಹೌಸ್. ಅವರನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ವೈಟ್ ಹೌಸ್. ಸೆಕೆಂಡ್ ಮೊಹಮ್ಮದ್ ಶಾಹಿದ್ ರೆಡ್ ಹೌಸ್. ಮೊಹಮ್ಮದ್ ಶಾಹಿದ್ ರೆಡ್ ಹೌಸ್ ಸೆಕೆಂಡ್. ಥರ್ಡ್ ಮರ್ಜೂಕ್ ಬಳಗ ವೈಟ್ ಹೌಸ್ ಸೆಕೆಂಡ್. ಮೊಹಮ್ಮದ್ ಶಾಹಿದ್. ಥರ್ಡ್ ಮೊಹಮ್ಮದ್ ಮರ್ಜೂಕ್ ವೈಟ್ ಹೌಸ್. ಬೆಂಕಿ ರಹಿತ ಅಡುಗೆ ಫಸ್ಟ್ ಪ್ರೈಸ್ ಅಸ್ಮಿಯಾ ಮತ್ತು ಬಳಗ ರೆಡ್ ಹೌಸ್. ಸೆಕೆಂಡ್ ಅಲಿಮಾ ಸಾದಿಯಾ ಬಳಗ ವೈಟ್ ಹೌಸ್. ಥರ್ಡ್ ಆದಿಲ್ ಖಾದರ್ 10 ರೆಡ್ ಹೌಸ್. ಆದಿಲ್ ಖಾದರ್ ಬಳಗ. ವಿಜ್ಞಾನ ಮಾದರಿ ತಯಾರಿಕೆ ಫಸ್ಟ್ ಪ್ರೈಸ್ ಮೊಹಮ್ಮದ್ ಅಸ್ಲಾಂ 8 ರೆಡ್ ಹೌಸ್. ವಿಜ್ಞಾನ ಮಾದರಿ ತಯಾರಿಕೆ ಸೆಕೆಂಡ್ ಫಾತಿಮಾ ಮಿನಾಸ್ 9 ವೈಟ್ ಹೌಸ್. ಬೇರೆ ಅವರ ಬದಲಿಗೆ ಬೇರೆಯವರು ಯಾರು ತಗೊಳ್ಳಿ. ಥರ್ಡ್ ಆಯಿಷತುಲ್ ಅಫ್ರಾ 9 ಬ್ಲೂ ಹೌಸ್. ಇನ್ನು ಕೊನೆಯದಾಗಿ ರಸಪ್ರಶ್ನೆ ಫಾತಿಮಾ ಮಿನಾಸ್ ಬಳಗ ವೈಟ್ ಹೌಸ್ ಫಸ್ಟ್. ಫಾತಿಮಾ ಮಿನಾಸ್ ಬಳಗ ವೈಟ್ ಹೌಸ್ ಫಸ್ಟ್. ಆ ಬಳಗದಲ್ಲಿದ್ದ ಯಾವುದಾದ್ರೂ ವಿದ್ಯಾರ್ಥಿ ಬಂದು ತಗೊಳ್ಬೇಕಾಗಿ ವಿನಂತಿ. ಫಾತಿಮಾ ಮಿನಾಸ್
ರಕೀಬಾ ಬಳಗ ರೆಡ್ ಬ್ಲೂ ಹೌಸ್. ಥರ್ಡ್ ಸಾಯಿ ರಹಮಾನ್ ಬಳಗ ರೆಡ್ ಹೌಸ್. ಸಾಯಿ ರಹಮಾನ್ ಬಳಗ. ಬಹುಮಾನವನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿತರಕರಿಗೆ ತುಂಬ ಹೃದಯದ ಸೋಮೇಶ್ವರ ಪುರಸಭೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದಾಗ KMK ಮಲ್ಲಾರ್ ಇವರ ಒಂದು ಮಾತಿಗೆ ನನ್ನ ರಿಕ್ವೆಸ್ಟ್ಗೆ ಬೇಡ ಅಂತ ಹೇಳಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬಂದಿದ್ದೆ. ಆದರೆ ಇವತ್ತು ನನ್ನನ್ನು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿ ಸನ್ಮಾನವನ್ನು ಕೂಡ ಆಯೋಜಿಸಿದ್ದಾರೆ. ಇದಕ್ಕೆ ಕೂಡ ಈ ಶಾಲೆಯ ಸಮಸ್ತರಿಗೆ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದಿಷ್ಟೇ, ಈ ಒಂದು ಶಾಲೆಯ ವಿದ್ಯಾರ್ಥಿಗಳಾಗಲಿ ಅಧ್ಯಾಪಕರಾಗಲಿ ಎಲ್ಲ ನಿಟ್ಟಿನಲ್ಲಿ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮೀರಿಸುವಂತಹ ಒಂದು ಶಿಸ್ತುಬದ್ಧ ಶಾಲೆ ಇದು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಮಕ್ಕಳ ಯೂನಿಫಾರ್ಮಿಂದ ಹಿಡಿದು ಎಲ್ಲ ಆಟೋಟ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧ್ವಜವಂದನೆ ಇರ್ಬೋದು, ಎಲ್ಲದರಲ್ಲೂ ಒಂದು ಏಕತೆ ಮತ್ತು ವಿಶೇಷತೆ ಇತ್ತು. ಇದಕ್ಕಾಗಿ ಈ ಶಾಲೆಯ ಅಧ್ಯಾಪಕರನ್ನು ನಾನು ಅಭಿನಂದಿಸುತ್ತೇನೆ. ಜೊತೆಗೆ ನಾನು ಉಳ್ಳಾಲ ನಗರಸಭೆಯ ಪೌರಾಯುಕ್ತೆಯಾಗಿದ್ದಾಗ ನಾನು ಮೊದಲಿಗೆ ರಿಕ್ವೆಸ್ಟ್ ಮಾಡಿಕೊಂಡದ್ದು ಈ ಶಾಲೆಗೆ ನಮ್ಮ ಸ್ವಚ್ಛ ಭಾರತ್ ಕಾರ್ಯಕ್ರಮದಡಿ ನಮಗೆ ಪ್ರೋತ್ಸಾಹ ನೀಡಬೇಕು, ನಮಗೆ ಸಹಕಾರ ನೀಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಹೇಳಿದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಳೆದ ತಿಂಗಳಲ್ಲಿ ಈ ಶಾಲೆ ನಮ್ಮ ಉಳ್ಳಾಲ ನಗರ ವ್ಯಾಪ್ತಿಯ 54 ಶಾಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ನನ್ನ ಹತ್ರ ಇಲ್ಲಿ ಬಂದಾಗ ಎಲ್ಲ ಮಕ್ಕಳು ಮತ್ತು ಟೀಚರ್ಸ್ ಕೇಳ್ತಾ ಇದ್ರು, ಪ್ಲಾಸ್ಟಿಕ್ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದೀರಿ, ಅದನ್ನು ನಾವು ಏನು ಮಾಡಬೇಕು ಅಂತ, ನಿಮಗೆ ಅದಕ್ಕೆ ಬಹುಮಾನವನ್ನು ಕೊಡ್ತೇನೆ ಅಂತ ಹೇಳಿ ನಾನು ಪ್ರಾಮಿಸ್ ಮಾಡಿ ಹೋಗಿದ್ದೆ. ಆದರೆ ಕಳೆದ ತಿಂಗಳಲ್ಲಿ ರೂಪಾಯಿ 10,000 ಮೊತ್ತವನ್ನು ಕೂಡ ಉಳ್ಳಾಲ ನಗರಸಭೆಯಿಂದ ನೀಡಿ ಈ ಶಾಲೆಯ ಕಾರ್ಯಕ್ರಮ ಮತ್ತು ನಮಗೆ ಸಹಕರಿಸಿದ್ದಕ್ಕೆ ಇಡೀ ಉಳ್ಳಾಲ ನಗರ ವ್ಯಾಪ್ತಿಯ ಶಾಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡದಕ್ಕೆ ನಾನು ಅಭಿನಂದನೆಯನ್ನು ಹೇಳ್ತಾ, ಮುಂದೆ ಕೂಡ ಉಳ್ಳಾಲ ನಗರಸಭೆಗೆ ತಮ್ಮ ಸಹಕಾರ ಇರಲಿ ಸ್ವಚ್ಛ ಭಾರತ ಕಾರ್ಯಕ್ರಮದಡಿ. ಇದು ಇಲ್ಲಿಗೆ ಕೊನೆಗೊಳ್ಳಬಾರ್ದು ಅಂತ ವಿನಂತಿಸಿಕೊಳ್ತಾ, ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಸ್ವಚ್ಛ ಭಾರತ್ ಇದು ರಾಯಭಾರಿ. ಖಂಡಿತ ಮುಂದಿನ ದಿನಗಳಲ್ಲಿ ಅವನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತಾನೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಅಭಿನಂದನೆಯನ್ನು ನೀಡಿದ ಹಾಗೆ ಇವತ್ತಿನೆಲ್ಲ ಕಾರ್ಯಕ್ರಮಗಳು ನಿಮ್ಮದು ಯಶಸ್ವಿ ಪ್ರತಿಭೆಯುಳ್ಳಂತಹ ಮಕ್ಕಳು ಪ್ರಾಯಶಃ ಇಷ್ಟೊಂದು ಒಳ್ಳೆಯ ಜಾನಪದ ಶೈಲಿಯ ಡ್ಯಾನ್ಸ್ ಅನ್ನು ಪ್ರಸ್ತುತಪಡಿಸಬೇಕಾದ್ರೆ ಶಿಕ್ಷಕರು ಸಾಕಷ್ಟು ಶ್ರಮ ವಹಿಸಿರಬೇಕು. ಮೊದಲನೇದಾಗಿ ನಾನು ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಳೆದ 4 ವರ್ಷದ ಹಿಂದೆ ಒಂದು ಸಾರಿ ಬಂದಾಗ ಈ ಶಾಲೆಯನ್ನು ಇಷ್ಟೊಂದು ಬೆಳವಣಿಗೆ ಇರಲಿಲ್ಲ. ಪ್ರಾಯಶಃ ಮನೆಯ ಯಜಮಾನ ಸರಿ ಇದ್ರೆ ಎಲ್ಲವೂ ಸರಿ ಇರ್ತದೆ. ಇಲ್ಲಿರುವಂತಹ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರ ನಡುವೆ ಇರುವಂತಹ ಅನ್ಯೋನ್ಯ ಸಂಬಂಧ ಇದಕ್ಕೆ ಸಾಕ್ಷಿಯಾಗಿದೆ. ಅದರ ನಿಟ್ಟಿನಲ್ಲಿ ಈ ಶಾಲೆಯ ಕರೆಸ್ಪಾಂಡೆಂಟ್ ಕೂಡ ಬಹಳ ಮುತುವರ್ಜಿ ವಹಿಸಿಕೊಂಡು ಶಾಲೆಯನ್ನು ಮುನ್ನಡೆಸುವುದರಿಂದ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಈ ರೀತಿ ಪ್ರಗತಿಯಾಗಲಿಕ್ಕೆ ಮುಖ್ಯವಾಗಿ ನಾವು ಒಂದು ಊರಿಗೆ ಹೋದಾಗ ನೋಡುವಂಥದ್ದು ಆ ಶಾಲೆಯನ್ನು. ಆ ಶಾಲೆ ಒಳ್ಳೆಯದಾಗಿದ್ರೆ ಅಲ್ಲಿಯ ಊರಿನ ಜನರು ಕೂಡ ಒಳ್ಳೆಯವರು ಅಂತ ಹೇಳಿ ಕಾಣ್ತದೆ. ಪ್ರಾಯಶಃ ಸ್ವಚ್ಛ ಭಾರತ ನಿಟ್ಟಿನಲ್ಲಿ ಶಾಲೆ ಬಹುಮಾನ ಗಳಿಸಬೇಕಾದ್ರೆ ಈ ಊರಿನಲ್ಲಿರುವಂತಹ ಪೋಷಕ ವರ್ಗ ಹಾಗೂ ವಿದ್ಯಾಭಿಮಾನಿಗಳ ಸಹಕಾರ ಕೂಡ ಅಗತ್ಯ. ಅದರ ಜೊತೆಗೆ ಇಲ್ಲಿಯ ಶಿಕ್ಷಕ ಮಿತ್ರರು, ಮುಖ್ಯ ಶಿಕ್ಷಕರು ಇಬ್ರು ಕೂಡ ಗೀತಾ ಮೇಡಮ್ ಮತ್ತು MH ಮಲ್ಲಾರ್ ಇವರನ್ನು ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಅದ್ವಿತೀಯ ಕಾರ್ಯವನ್ನು ನಿರ್ವಹಿಸುವಂತಹ ರೂವಾರಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಇವರ ಜೊತೆಗೆ ಕೈ ಸೇರಿಸುವವರು ಇಲ್ಲಿಯ ಶಿಕ್ಷಕ ವೃಂದ. ಇವರೆಲ್ಲರ ಶ್ರಮದ ಪರಿಣಾಮವಾಗಿ ನಾನು ಇವತ್ತು ಕ್ರೀಡಾ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ ಅಂತೇಳಿ ಭಾವಿಸಲಿಲ್ಲ. ಪ್ರಾಯಶಃ ಒಂದು ಅರ್ಧ ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಬಹುದು ಅಂತೇಳಿ ಭಾವಿಸಿಕೊಂಡು ಬಂದವಳು. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಆದೇಶದಂತೆ ನಾನಿವತ್ತು ಅನಿವಾರ್ಯವಾಗಿ ಬರಬೇಕಾಯಿತು. ಆದ್ರೂ ಕೂಡ ತುಂಬಾ ಖುಷಿ ಕೊಟ್ಟಿದೆ ಈ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸ್ತೇನೆ. ಅದು ಮಾತ್ರವಲ್ಲದೆ ಬರುವಂತಹ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಳೆದ ವರ್ಷ ಕೂಡ ತಂದುಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಫಲಿತಾಂಶ ಈ ಶಾಲೆಗೆ ದೊರೆಯುವಂತಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಶಾಲೆ ಎನ್ನುವುದು ಕೇವಲ ಅಕ್ಷರವನ್ನು ಕಲಿಸುವಂತಹ ಕಾರ್ಖಾನೆಯಲ್ಲ, ವಿದ್ಯಾರ್ಥಿಗಳನ್ನು ಸರ್ವಾಂಗೀಣ ಪ್ರಗತಿಗೆ ಶ್ರಮ
ಸದ್ಗುಣ, ಸಹನೆ ಇತ್ಯಾದಿಗಳನ್ನು ಬಳಸಿಕೊಂಡು ಸರ್ವತೋಮುಖ ವಿಕಸನಕ್ಕಾಗಿ ಪ್ರಯತ್ನ ಮಾಡುವಂತಹ ಒಂದು ವಿದ್ಯಾರ್ಥಿ ಕುಲ. ಈ ವಿದ್ಯಾರ್ಥಿ ಕುಲ ಇನ್ನಷ್ಟು ಬೆಳಗಿ ಬರಲಿ, ಉತ್ತರವಾದ ಅಭಿವೃದ್ಧಿಯಾಗಲಿ. ಪರಮಾತ್ಮ ತಮಗೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಕೂಡ ಶಾಲೆಗೆ ಬಂದು ಈ ಮಕ್ಕಳ ಚಟುವಟಿಕೆಗಳನ್ನು ನೋಡುವಾಗ ಸ್ವಲ್ಪ ನಾವು ಯಾವಾಗ ನೋಡಿದರೆ ತಲೆ ಬಿಸಿಯಲ್ಲಿ ಇರ್ತದೆ, ಸ್ವಲ್ಪ ಒಂದು ಟೈಮ್ ಪಾಸ್ ಆಗ್ತದೆ ಈ ಕಾರ್ಯಕ್ರಮ ನೋಡುವಾಗ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲಾ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಬಾರಿ ಈ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾನು CRP ಆಗಿದ್ದಾಗ ಯಾವುದೇ ಒಂದು ಚಟುವಟಿಕೆ ಇಲಾಖೆಯಿಂದ ಬಂದಂಥ ಯಾವುದೇ ಚಟುವಟಿಕೆಗಳನ್ನು ಸರ್ಗೆ ಫೋನ್ ಮಾಡಿ ಹೇಳಿ, ಸರ್ ಇಂತೆಂಥ ಕಾರ್ಯಕ್ರಮ ಇದೆ ಸರ್, ಒಂದು ಕಾರ್ಯಕ್ರಮ ಮಾಡಿ ಒಂದು ಫೋಟೋ ಕಳಿಸಿ ಶಾಲೆಯಿಂದ ಅಂತ. ಪ್ರತಿ ಸಲ ಪಠ್ಯ ಇರ್ಬೋದು, ಸಹಪಠ್ಯ ಇರ್ಬೋದು, ಯಾವುದೇ ಚಟುವಟಿಕೆ ಇರಲಿ ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಸಂಘಟನೆ ಮಾಡಿ ಫೋಟೋ ವರದಿಯನ್ನು ತಪ್ಪ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾಗಿ ನೀಡಿದಂತಹ ಶಾಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕಷ್ಟದಲ್ಲಿ ನಾನು ಯಾವಾಗಲೂ ಈ ಶಾಲೆಯನ್ನು ಇಲಾಖೆಯಲ್ಲಿ ಹೇಳ್ತಾ ಇದೆ ಒಳ್ಳೆಯ ಶಾಲೆ ಅಂತೇಳಿ. ಅದೇ ರೀತಿ ಎಲ್ಲ ಚಟುವಟಿಕೆ, ಪಠ್ಯ ಇರ್ಬೋದು, ಸಹಪಠ್ಯ ಇರ್ಬೋದು, ಕ್ರೀಡಾಕೂಟ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಎಲ್ಲ ಚಟುವಟಿಕೆಗಳಲ್ಲಿಯೂ ಮಕ್ಕಳನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಕೀರ್ತಿ ಈ ಶಾಲೆಯ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಸತ್ತಿದೆ. ಇವತ್ತು ನಾವು ಗಮನಿಸಿದರೆ ಕ್ರೀಡಾಕೂಟ ಹೇಳಿದರೆ ಒಂದು ವಾರ್ಷಿಕೋತ್ಸವದ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ನಾನು ಬಂದು 4-5 ವರ್ಷಗಳಷ್ಟು ಸಮಯ ಈ ಕ್ಲಸ್ಟರ್ನಲ್ಲಿ CRP ಆಗಿ ಕೆಲಸ ಮಾಡಿದವಳಾಗಿದ್ದೇನೆ. ಪ್ರತಿ ವರ್ಷದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಈ ಶಾಲೆಯ ಮಕ್ಕಳ, ಶಿಕ್ಷಕರ ಸೇವೆಯನ್ನು, ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದವಳಾಗಿದ್ದೇನೆ. ಇವತ್ತು ಮತ್ತೊಮ್ಮೆ ನನ್ನನ್ನು ಕರೆದು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದಾರೆ. ನನಗೆ ನಿಜವಾಗಿ ಇಲ್ಲಿ ಬಂದು ಈಗ ಇಲ್ಲಿ ಅನೌನ್ಸ್ ಮಾಡುವಾಗಲೇ ಗೊತ್ತಾಗ್ತಿಲ್ಲ. ಎಲ್ಲ ಶಿಕ್ಷಕ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಬಹುಶಃ ಇದು ಮಾತನಾಡುವಂತಹ ಸಮಯ ಅಲ್ಲ. ಮಕ್ಕಳ ಕ್ರೀಡೆ ನಡೆಯಬೇಕಾಗಿದೆ. ಶಾಲೆಯಲ್ಲಿ ಈಗಾಗಲೇ ಹೇಳಿದಾಗೆ ಪಾಠದ ಜೊತೆ ಕ್ರೀಡೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದೇ ಕ್ರೀಡೆ. ಇಡೀ ವರ್ಷದಲ್ಲಿ ಮಾಡಿದಂಥ ಕ್ರೀಡೆಯ ಒಂದು ಫಲಿತಾಂಶವನ್ನು ಕಂಡುಹಿಡಿಯೋದು ವಾರ್ಷಿಕ ಕ್ರೀಡಾಕೂಟದಲ್ಲಿ. ಅದು ಇವತ್ತು ನೆರವೇರಲಿಕ್ಕಿದೆ. ಈ ಕ್ರೀಡಾಕೂಟಕ್ಕೆ ಅತ್ಯಂತ ಶುಭವಾಗಲಿ ಅಂತ ಹಾರೈಸ್ತಾ, ಇವತ್ತು ನನ್ನನ್ನು ಕೂಡ ಈ ವೇದಿಕೆ ಮೇಲೆ ಗುರುತಿಸಿದ್ದಾರೆ. ಅದಕ್ಕೂ ಕೂಡ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಕೂಡ ಆತ್ಮೀಯವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಕೂಡ ಈ ಸಂಸ್ಥೆ ಉತ್ತಮ ಅಭಿವೃದ್ಧಿಯನ್ನು ಪಡೆಯಲಿ, ಮಕ್ಕಳ ಶಿಕ್ಷಣದ ಗುಣಮಟ್ಟ ಇನ್ನಷ್ಟು ಹೆಚ್ಚಲಿ, 10ನೇ ತರಗತಿಯ ಈ ಫಲಿತಾಂಶ 100% ಈ ಸಲ ಬರಲಿ ಅಂತ ಅನುದಾನದಿಂದ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನೆಲ್ಲರ ಇಂತಹ ಅರ್ಥಪೂರ್ಣವಾದ ವೈವಿಧ್ಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಈ ನಮ್ಮ ಕ್ಲಸ್ಟರ್ನಲ್ಲಿ ಶಿಕ್ಷಣದಲ್ಲಿ ಅಂದರೆ SSLCಯಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳ ಸರ್ವತೋಮುಖವಾದ ಬೆಳವಣಿಗೆಗೆ ಅವರ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳೆಲ್ಲವನ್ನೂ ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದೇನೆಂದರೆ, ಇಲ್ಲಿ ಮಕ್ಕಳೇ ನಿಮ್ಮ ಮುಂದೆ ಕುಳಿತುಕೊಂಡಿರುವವರು ಹಾಗೆ ಉತ್ತಮವಾದ ಪ್ರತಿಭೆಗಳು. ನಮ್ಮ ವೀಣಾ ಮೇಡಮ್ ಈಗಾಗಲೇ ನಿರ್ಮಿಸಿದರು, ಅಮೇರಿಕಕ್ಕೆ ಹೋಗಿ ಬಂದವರು. ಹೀಗೆ ಇವರನ್ನು ನೋಡಿ ಮುಂದಕ್ಕೆ ನೀವು ಹೀಗೆ ಸಮಾಜದಲ್ಲಿ ಉತ್ತಮವಾದ ಉನ್ನತವಾದ ಸ್ಥಾನವನ್ನು ಗಿಟ್ಟಿಸಬೇಕು. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ವಿದ್ಯಾರ್ಥಿಗಳು ತುಂಬ ಪ್ರಥಮವಾದದ್ದು. ಈ ವೇದಿಕೆಯಲ್ಲಿ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಕಮಿಷನರ್ ಉಳ್ಳಾಳ ಪುರಸಭೆಯ ವಾಣಿಯಾದವರು, ಅವರು ಉಳ್ಳಾಳದಲ್ಲಿ ಇರುವಾಗ ನಮ್ಮ ಸಂಸ್ಥೆಯಾದ ವುಮೆನ್ಸ್ ಕಾಲೇಜು ಇದಕ್ಕೆ ಒಂದು ಒಳ್ಳೆಯ ಟಾಯ್ಲೆಟನ್ನು ಅವರ ಲಯನ್ಸ್ ಕ್ಲಬ್ ಇದರಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಹಾಗೂ ಇನ್ನಿತರ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ಒಳ್ಳೆಯ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಆದ್ದರಿಂದ ನಮ್ಮ ಉಳ್ಳಾಲವನ್ನು ಬಿಟ್ಟು ಅತ್ಯಂತ ಸೋಮೇಶ್ವರದಲ್ಲೇ ಇದ್ದಾರೆ, ಅವರನ್ನು ಸಹ ನಾನು ಇದರಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದೇ ಪ್ರಕಾರ ನನ್ನ ವಿದ್ಯಾರ್ಥಿಗಳೇ, ಇವತ್ತು ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ. ಈ ಕ್ರೀಡೆ ಎಂಬುದು ಸೋಲು ಗೆಲುವು ಇದ್ದಂತೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಯಾಕೆಂದರೆ ಮಕ್ಕಳೇ, ನೀವು 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ವಿದ್ಯೆಯನ್ನು ಕಲಿತವರು. ಇದಕ್ಕೆ ದೈಹಿಕ ಶಿಕ್ಷಣವು ಅಗತ್ಯ. ಆದ್ದರಿಂದ ಇಲ್ಲಿ ವರ್ಷಂಪ್ರತಿ ಈ ಕ್ರೀಡೋತ್ಸವ ಶಿಕ್ಷಣ ಇದನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಟಿಪ್ಪು ಸುಲ್ತಾನ್ ಕಾಲೇಜ್ ನಮ್ಮ ಸಂಸ್ಥೆಯಲ್ಲಿರುವಂಥ 2 ಕನ್ನಡ ಮಾಧ್ಯಮ ಶಾಲೆಗಳು. ಇದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಸಹ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಕ್ರೀಡಾಳುಗಳಿಗೂ ಎಲ್ಲರಿಗೂ ಶುಭವಾಗಲಿ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ಸೋಲು ಗೆಲುವು ಇದ್ದದ್ದು 1400 ವರ್ಷಗಳ ಹಿಂದೆ ನಮಗೆ ಕಲಿಸಿಕೊಟ್ಟಂಥ ನಮ್ಮ ಪ್ರವಾದಿಯವರು ಒಂದು ಪಂದ್ಯಾಟದಲ್ಲಿ ಆಯಿಷಾ ಬೀಬಿಯವರು ಪ್ರಥಮ ಸ್ಥಾನವನ್ನು ಬಂದರು. ಅದೇ ಪ್ರಕಾರ ಮತ್ತೊಂದು ಪಂದ್ಯದಲ್ಲಿ ನಮ್ಮ ಪ್ರವಾದಿಯವರು ಸೆಕೆಂಡ್ ಸ್ಥಾನಕ್ಕೆ ಬಂದರು. ಆಗ ಈ ಮಾದರಿಯನ್ನು ನಮಗೆ 1400 ವರ್ಷಗಳ ಹಿಂದೆ ನಮಗೆ ಶುಭವನ್ನು ಹಾರೈಸಿದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಜನಾಬ್ ಹಾಜಿ ಇಬ್ರಾಹಿಂ ಸರ್ ಅವರು ನಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸೋಮೇಶ್ವರ ನಗರಸಭಾ ಪೌರಾಯುಕ್ತರಾದಂತಹ ಶ್ರೀಮತಿ ವಾಣಿ ವಿ ಆಳ್ವರವರು, ಮೇಡಮ್ ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯದ ಇಸಿಯವರಾಗಿ ಅಧಿಕಾರವನ್ನು ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಡೆಸುತ್ತಿರುವಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಹಾಜರಾಗಿದ್ದಾರೆ. ತಕ್ಕ ಸಮಯಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವವಾದಂತಹ ಧನ್ಯವಾದಗಳು ಮೇಡಮ್. ಅಂತೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಟೆಪುರ ಜುಮಾ ಮಸೀದಿಯ ಉಳ್ಳಾಳ ಇಲ್ಲಿಯ ಅಧ್ಯಕ್ಷರು ಜನಾಬ್ ಅಬ್ಬಾಸ್ರವರು, ಹಾಗೆಯೇ ಕೋಳಿ ಜುಮಾ ಮಸೀದಿಯ ಅಧ್ಯಕ್ಷರಾದಂಥ ಶ್ರೀಯುತ ಹಮೀದ್ರವರು ವೇದಿಕೆಯಲ್ಲಿ ಹಾಜರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಶುಭವನ್ನು ಹಾರೈಸಿರುತ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವಕಾಶ ಧನ್ಯವಾದ.